ಮಾಡಿಕೊಂಡು ಮುಂದಕ್ಕೆ ಆ ದೇವತಾ ಸತ್ಕಾರ್ಯದಲ್ಲಿ ತೊಡಗಿಸಿಕೊಂಡು ಆ ಗೋಮಾತೆ 33 ಕೋಟಿ ದೇವತೆಗಳ ಆವಾಸ ಸ್ಥಾನವಿರುವಂತಹ ಆ ಗೋಮಾತೆಯ ಎಲ್ಲ ನಮ್ಮ ಜೀವನದಲ್ಲಿ ಮಾಡಿದಂತಹ ಯಾವ ಪ್ರಾಯಶ್ಚಿತ್ತಾದಿ ಆ ದೋಷಗಳಿರ್ತದೆ ಅದೆಲ್ಲವನ್ನು ಕೂಡ ಆ ಗೋಮಾತೆಯ ಪೂಜೆ ಮಾಡಿದಲ್ಲಿಗೆ ಅದೆಲ್ಲ ನಿವೃತ್ತಿ ಆಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಕುಟುಂಬಕ್ಕೆ ಮಾಡುವಂತಹ ವ್ಯಾವಹಾರಿಕ ಕೆಲಸ ಕಾರ್ಯಗಳಲ್ಲಿ ಅಥವಾ ನೀವು ಯಾವ ರೀತಿ ನೆನೆಸಿಕೊಂಡಿದ್ದೀರಿ ಆ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನೆಯಿಂದ ಚೆಂದದಿಂದ ಯಶಸ್ವಿಯಾಗಿ ಸಾಂಗವಾಗಿ ಮುಂದಕ್ಕೆ ನೆರವೇರಿಸಿಕೊಂಡು ಹಾಗೆ ಬರತಕ್ಕಂತಹ ಯಾವುದೇ ರೀತಿಯ ಗ್ರಹಚಾರ ದೋಷಾದಿಗಳು, ಅನಾರೋಗ್ಯಗಳು, ವಿಘ್ನಗಳು, ದುರಿತಗಳು, ಕಷ್ಟ ನಷ್ಟಗಳು, ಸಮಸ್ಯೆ ತೊಂದರೆಗಳಿದ್ದಲ್ಲಿ ಎಲ್ಲ ಅಡೆತಡೆಗಳು, ಅಡಚಣೆಗಳನ್ನು ನಿವಾರಣೆ ಮಾಡಿಕೊಟ್ಟು ಮುಂದಕ್ಕೆ ಇನ್ನೂ ಹೆಚ್ಚಿನ ಶ್ರೇಯಸ್ಸು, ಯಶಸ್ಸು, ಕೀರ್ತಿ ಹಾಗೆ ಪುತ್ರ ಪೌತ್ರ ಧನಕನಕ ವಸ್ತುವಾಹನಾದಿ ಅಭಿವೃದ್ಧಿಯಾಗಿ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಿಘ್ನೆಯಿಂದ ಸಾಂಗವಾಗಿ ಆದಷ್ಟು ಬೇಗ ನೆರವೇರಿಸಿಕೊಂಡು ಆ ಗೋಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಮುಂದಕ್ಕೆ ನಿಮ್ಮೆಲ್ಲರ ಜೀವನ ತುಂಬ ಉತ್ತರೋತ್ತರವಾಗಿ ಹುಣ್ಣಿಮೆ ಚಂದ್ರನಂತೆ ಪ್ರಾಜ್ವಾಲ್ಯಮಾನವ ಬೆಳಗ್ಗೆ ಬಾಳುವಂತಹ ಸುಯೋಗ್ಯತೆಯನ್ನು ಆ ಗೋಮಾತೆಯು ಸಪರಿವಾರ ಸಹಿತ ಮಹಾಲಿಂಗೇಶ್ವರನು ಪೂರ್ಣ ಅನುಗ್ರಹಿಸಲಿ ಅಂತೇಳಿ ಆ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರಿದ್ದು ಭಕ್ತಿ ಶ್ರದ್ಧಾಪೂರ್ವಕವಂತ ಅಂತಾನೆ.
ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.